ಮುಂದೆ ಯಾರ ಆ ಗಣಪತಿ ನಾಗಣಪತಿಯನ್ನು ಬಿಚ್ಚಿಟ್ಟು ನಮ್ಮನ್ನು ಕೊಂಡು ಬಂದಂಥ ಮರಗಳನ್ನು ಬಿಚ್ಚಿಟ್ಟು അതേപോലെ സ്വാമി സോമനാഥൻ്റെ കോട്ടയുടെ മഹാവിഷ്ണുവിനെ വെച്ചിട്ട് നമ്മൾ പ്രാർത്ഥന വെച്ചിട്ട് ജനങ്ങൾ ನಮ್ಮ ಅಂತಿಮದ ಕಾರ್ಯ ಈ ಆಚರಣೆ നടത്തി ಶತಮಾಸ ಆಚರಣೆ നടത്തി നമ്മൾ വ്യവസായം സ്വാമി സോമനാഥൻ അതേപോലെ ഈ പരിസരത്തിൽ നിലനിൽക്കുന്ന സർവ്വമായ ഞമ്മം കലക്കൊടുക്കുന്ന പാട്ടുപതി ಸ್ವಾಮಿ ಸೋಮನಾಥನ ಮಹಾಗಣಪತಿ ಇರ್ನಾಲ್ಕು ನಾಲ್ಕು ಮುನ್ನೂರು ಒಳಮೂರು
అమ్మన
ಸಂದರ್ಭದಲ್ಲಿ ಧ್ವಜವನ್ನು ಏರಿಸುವ ಮುಖಾಂತರ ನಾವು ಯಾವುದೇ ಕಾರ್ಯಕ್ರಮವನ್ನು ಉದ್ಘಾಟಿಸುವುದು ನಮ್ಮ ಸಂಪ್ರದಾಯ. ಅದೇ ರೀತಿ ಈ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಶಾಲೆಯ ಧ್ವಜವನ್ನು ಮೇಲೇರಿಸುವ ಮುಖಾಂತರ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಭಗವತಿ ಭಂಡಾರದ ಎಲ್ಲ ಅಚ್ಚಮ್ಮಾರುಗಳಿಗೆ ಶಾಲಾ ಪರವಾಗಿ, ಶತಮಾನೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶತವರುಷದ ಸಂಭ್ರಮ ಇತಿಹಾಸದ ಪುಟವೊಂದಕ್ಕೂ ಈ ವರುಷಕ್ಕೂ ಸಂಗಮ. ಪ್ರಾಯಶಃ ಹಲವಾರು ವರ್ಷಗಳ ಮೊದಲು ನಮ್ಮ ಹಿರಿಯರು ತಮ್ಮ ತ್ಯಾಗ, ತಮ್ಮ ದೂರದೃಷ್ಟಿತ್ವ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸಸಿಯನ್ನು ನಟ್ಟಿದ್ದಾರೆ. ಆ ಸಸಿ ಈಗ ಗಿಡ ಆಗಿದೆ. ಗಿಡ ಆಗುವಾಗ 100 ವರ್ಷ ಸಂದಿದೆ. ಇನ್ನು ಆ ಸಸಿ ಮರ ಆಗಲಿಕ್ಕಿದೆ. ಆ ಗಿಡ ಆಗುವಂತಹ ಶುಭ ಪರ್ವ ಕಾಲದ ಸಾಕ್ಷಿಗಳಾಗಿ ನಾವೆಲ್ಲರೂ ಇದ್ದೇವೆ. ಈ ದಿನದ ಈ ಶುಭ ಸಂದರ್ಭದಲ್ಲಿ ಉದ್ಘಾಟನಾ ಸಮಾರಂಭವನ್ನು ಮಾಡಲು ಸಿಕ್ಕಿದಂತಹ ಸದಾವಕಾಶವನ್ನು ಬಹಳ ಪ್ರೀತಿ ಮತ್ತು ಗೌರವಪೂರ್ವಕವಾಗಿ ಸ್ವೀಕರಿಸುತ್ತಾ ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಚಂದ್ರಶೇಖರ್ ಉಚ್ಚಿಲ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಬಹಳ ಪ್ರೀತಿಪೂರ್ವಕವಾಗಿ ನಾನು ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಅಧ್ಯಕ್ಷರ ಅನುಮತಿಯನ್ನು ಕೋರುತ್ತಾ, ಯಾವುದೇ ಕಾರ್ಯಕ್ರಮವಾಗಿರ್ಬೋದು ಅದು ಸುಸಾಂಗವಾಗಿ ಸಾಗಬೇಕು, ನಿರ್ವಿಘ್ನವಾಗಿ ಸಾಗಬೇಕು ಅಂತಿದ್ದರೆ ಸರ್ವಶಕ್ತನಾದಂತಹ ಭಗವಂತನ ಆಶೀರ್ವಾದ ನಮಗೆ ಬೇಕು. ಆ ಹಿನ್ನೆಲೆಯಲ್ಲಿ ಗಣೇಶನನ್ನು ಸ್ತುತಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ನಮ್ಮ ಅನುದಾನಿತ ಉಚ್ಚಿಲಬೋವಿ ಹಿರಿಯ ಶಾಲಾ ವಿದ್ಯಾರ್ಥಿನಿಯರು. ದಯವಿಟ್ಟು ಅವರಿಂದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅನ್ನುವ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ. ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ, ಚರಣ ಕಮಲ ನಿನ್ನ ಪೂಜಿಪೆ
ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ. ಗಂಗಾಧರ ಸುತ ಚಂದ್ರ ಸುಧಾಕರ, ಗಂಗಾಧರ ಸುತ ಚಂದ್ರ ಸುಧಾಕರ, ಮಂಗಳಗೊಳಿಸೋ ಶ್ರೀ ಶುಭಕಾರಕ. ಗಂಗಾಧರ ಸುತ ಚಂದ್ರ ಸುಧಾಕರ, ಮಂಗಳಗೊಳಿಸೋ ಶ್ರೀ ಶುಭಕಾರಕ. ಭವಸಾಗರವನ್ನು ದಾಟಲು ಅನುದಿನ, ಭವಸಾಗರವನ್ನು ದಾಟಲು ಅನುದಿನ, ಕಾರಣವೇತವ ತಾರಕ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ. ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಿದಂತಹ ವಿದ್ಯಾರ್ಥಿನಿಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುವುದರೊಂದಿಗೆ ಸಂಪೂರ್ಣ ಕಾರ್ಯಕ್ರಮ ಆ ಭಗವಂತನ ಆಶೀರ್ವಾದದಿಂದ ನಿರ್ವಿಘ್ನವಾಗಿ ಸಾಗಲಿ ಅನ್ನುವಂತಹ ಮನಪೂರ್ವಕ ಪ್ರಾರ್ಥನೆಯೊಂದಿಗೆ ಈ ದಿನದ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಲ್ಲಿ ಬಂದಿರುವಂತಹ ಅತಿಥಿಗಳು ಎಲ್ಲರೂ ನಮ್ಮವರೇ. ಆದರೆ ಒಂದು ಸಭಾ ಕಾರ್ಯಕ್ರಮ ಅಂತಾದ ಮೇಲೆ ಅತಿಥಿ ಮರ್ಯಾದೆಯಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಲೇಬೇಕು. ನಮ್ಮ ಶತಮಾನೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ರೋಹಿತಾಶ್ವ ಸರ್ ಈ ಕಾರ್ಯವನ್ನು ನಡೆಸಿಕೊಡಬೇಕು. ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ. ನಮ್ಮ ಕ್ಷೇತ್ರದ ಎಲ್ಲ ಭಗವತಿ ದೇವಸ್ಥಾನದ ಅಚ್ಚಮಾರರಿಂದ ಪ್ರಾರ್ಥನೆಯನ್ನು ನಾವು ಮಾಡಿಸಲಿಕ್ಕಿದ್ದೇವೆ. ಎಲ್ಲರೂ ಸೇರಿ ನಮ್ಮ ಈ ಒಂದು ಆಚರಣೆಯ ಈ 3 ದಿನಗಳ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜರುಗಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವಂಥ ಒಂದು ಕೆಲಸ ಆಗಲಿಕ್ಕಿದೆ. ಆಮೇಲೆ ನಾವು ಅಚ್ಚಮಾರರಿಗೆ ಗೌರವಾರ್ಪಣೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕ್ಷೇತ್ರದ ಅಚ್ಚಮಾರರನ್ನು ಪ್ರಪ್ರಥಮವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ, ಸಮಿತಿಯ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳು ವಹಿಸಿಕೊಳ್ಬೇಕಿತ್ತು. ಕಾರಣಾಂತರಗಳಿಂದ ಅವರು ಇವತ್ತಿನ ಸಂಜೆಯ ಕಾರ್ಯಕ್ರಮದಲ್ಲಿ ಕೂಡ ನಮ್ಮೊಂದಿಗೆ ಭಾಗವಹಿಸಲಿಕ್ಕಿದ್ದಾರೆ. ಇವತ್ತು ನಮಗೆ ವಿಶೇಷ ಅತಿಥಿಗಳಾಗಿ ಶ್ರೀಯುತ ಮಾಧವ ಕೊಕ್ಕೋಟ್ರವರು, ಇವರು ಗೌರವಾಧ್ಯಕ್ಷರು ಮುಖಾಯಭೋವಿ ಸಮುದಾಯ ಸಭೆ. ಎಲ್ಲ ನಮ್ಮ ಸಮುದಾಯದ ಸಭೆಗಳ ಮೂರೂರ ಬೋವಿಯಿಂದ ಹಿಡಿದು ಮುಖಾಯಭೋವಿ ಇಂತಹ ಎಲ್ಲ ಆ ಒಂದು ಸಮುದಾಯ ಸಭೆಗಳ ಮುಖ್ಯಸ್ಥರಾದಂಥ ಶ್ರೀಯುತ ಮಾಧವ ಕೊಕ್ಕೋಟ್ರವರಿದ್ದಾರೆ. ಇವರನ್ನು ನಾನೆಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇನ್ನು ಇನ್ನೋರ್ವರು ಮುಂದೆ ಸ್ವಾಗತಿಸಬೇಕು ಅನ್ನೋಂತೆ ಕೇಳಿಕೊಳ್ತಾ ಇದ್ದೇನೆ. ಅವರನ್ನು ಸ್ವಾಗತಿಸಬೇಕು ಅನ್ನೋಂತೆ ವಿನಂತಿ. ಭೋವಿ ಮಹಿಳಾ ಸಭೆಯ ಅಧ್ಯಕ್ಷೆಯನ್ನು ಸ್ವಾಗತಿಸಬೇಕು ಅನ್ನೋಂತೆ ವಿನಂತಿ. ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಹಾಸಭೆಯ ಎಲ್ಲ ಸದಸ್ಯರುಗಳು, ಪದಾಧಿಕಾರಿಗಳು, ಒಂದು ಸುವರ್ಣ ಮಹೋತ್ಸವ ಸಂಚಿಕೆಯನ್ನು ಹೊರತರಲಾಗಿತ್ತು. ಆ ಸಂಚಿಕೆಯ ಕೊನೆಯ ವಾಕ್ಯ ಅದು ನನ್ನ ಮನಸ್ಸನ್ನು ಸೆಳೆದಿತ್ತು. ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿರುವ ಈ ಶಾಲೆ ಒಂದು ಆದರ್ಶ ಶಾಲೆಯಾಗಿ ಮುಂದುವರಿದು ವಜ್ರೋತ್ಸವ, ಶತಮಾನೋತ್ಸವಗಳನ್ನು ಆಚರಿಸುವಂತೆ
ಪರಮಾತ್ಮನು ಹರಸಲಿ ಎಂದು ಹಾರೈಸುತ್ತೇವೆ ಎಂದು ಆ ಸಂಪಾದಕ ಮಂಡಳಿಯು ಈ ಪ್ರಾರ್ಥನೆಯನ್ನು ಮಾಡಿತ್ತು. ಬಹುಶಃ ಆ ಸಂಪಾದಕ ಮಂಡಳಿ ಅಥವಾ ಸುವರ್ಣ ಮಹೋತ್ಸವದ ಸಮಿತಿ ಮಾಡಿದಂಥ ಪ್ರಾರ್ಥನೆ ದೇವರಿಗೆ ತಲುಪಿ ದೇವರು ಅನುಗ್ರಹಿಸಿ ಇವತ್ತು ನಾವೆಲ್ಲರೂ ಆ ಶತಮಾನೋತ್ಸವದ ಅಂಚಿನಲ್ಲಿ ಇಲ್ಲಿ ಸೇರಿದ್ದೇವೆ. ಐವತ್ತು ವರ್ಷಗಳ ಹಿಂದೆ ಆಗಿನ ನಮ್ಮ ಹಿರಿಯರು ಕಂಡಂಥ ಕನಸು ಈ ಶಾಲೆ ಶತಮಾನೋತ್ಸವವನ್ನು ಆಚರಿಸಬೇಕು ಅನ್ನುವಂಥದ್ದು, ಅದು ಇವತ್ತು ನನಸಾಗ್ತಾ ಇದೆ. ಇದಕ್ಕೆಲ್ಲಕ್ಕೂ ದೇವರ ಅನುಗ್ರಹ ಮತ್ತು ನಮ್ಮೆಲ್ಲರ ಹಿರಿಯರ ಶ್ರಮ, ಪರಿಶ್ರಮ, ಅವರ ಮುಂದಾಳತ್ವ ಇದೆಲ್ಲವೂ ಕಾರಣವಾಗಿ ಈ ಶಾಲೆ ಅಭ್ಯುದಯವನ್ನು ಹೊಂದುತ್ತಾ ಇವತ್ತು ಕೇವಲ ಒಂದು ಪ್ರೈಮರಿ ಶಾಲೆಯಾಗಿ ಉಳಿಯದೆ ಕನ್ನಡ ಮಾಧ್ಯಮದೊಡನೆ ಇಂಗ್ಲೀಷ್ ಮಾಧ್ಯಮವೂ ಆರಂಭವಾಗಿ KGಯಿಂದ 10th ಸ್ಟ್ಯಾಂಡರ್ಡ್ನವರೆಗಿನ ಒಂದು ಬೃಹತ್ ವಿದ್ಯಾಸಂಸ್ಥೆಯಾಗಿ ಇದು ಬೆಳೀತಾ ಇದೆ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ಇವತ್ತಿನ ಆಡಳಿತ ಮಂಡಳಿ ಹಾಗೂ ಹಿಂದಿನ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರನ್ನು ಗೌರವಪೂರ್ವಕವಾಗಿ ನೆನೆಯುತ್ತಾ ಈ ಶಾಲೆ ಶತಮಾನೋತ್ಸವವನ್ನು ಆಚರಿಸುವಂಥ ಈ ಶಾಲೆ ಇನ್ನು ಮುಂದಕ್ಕೆ 125 ವರ್ಷ, 150 ವರ್ಷ, 200 ವರ್ಷಗಳವರೆಗೆ ಬಾಳಲಿ. ಆ ಮೂಲಕ ಈ ಊರಿಗೆ ಮತ್ತು ಇಲ್ಲಿನ ಜನತೆಗೆ ಒಂದು ಹೆಮ್ಮೆಯ ಸಂಕೇತವಾಗಲಿ ಅಂಥೇಳಿ ನಾನು ಆಶಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅರ್ವಾಚೀನ ಬೋವಿ ಸಮಾಜದ ಇತಿಹಾಸದಲ್ಲಿ ಅತ್ಯಂತ ಗೌರವದಿಂದ ಉಲ್ಲೇಖಿಸಲ್ಪಡುವ 2 ಹೆಸರುಗಳೆಂದರೆ ಒಂದು ಉದ್ಯಾವರ ಬೀಚ ಬೆಳ್ಚಪಾಡ್ರವರು ಹಾಗೂ ಶ್ರೀ ಮಂಜಪ್ಪ ಉಚ್ಚಿಲ್ರವರು. ಸುಮಾರು 1914-15 ಕಾಲದಲ್ಲಿ ಉದ್ಯಾವರ ಬೆಳ್ಚಪಾಡ ಅವರ ಮೂಲ ಹೆಸರು ಬಸಪ್ಪ ಉಚ್ಚಿಲ್ ಅಂಥೇಳಿ. ಬಸಪ್ಪರವರು ತನ್ನ ಪುತ್ರ ಬಾಲಕೃಷ್ಣರೊಟ್ಟಿಗೆ ಕೂಡಿಕೊಂಡು ಇಲ್ಲೇ ಸಮೀಪದ ಬಸ್ತಿ ಪಡ್ಪು ಎನ್ನುವಲ್ಲಿ ಪ್ರಪ್ರಥಮವಾಗಿ ನಮ್ಮ ಈ ಶಾಲೆಯನ್ನು ಆರಂಭಿಸಿದರು. ಅಂದು ಆರಂಭವಾದಂಥ ಶಾಲೆ ಕುಂಟುತ್ತಾ ನಡೆದು ಮುಂದೆ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ 2 ವರ್ಷಗಳಲ್ಲಿ ಮುಚ್ಚಲ್ಪಟ್ಟಿತ್ತು. ಸಾಧಾರಣ 1917 ಇಸವಿಗಾಗುವಾಗ ಶ್ರೀಯುತ ರಾಮಪ್ಪ ವಿದ್ವಾನ್ ಎನ್ನುವಂಥವರು ಅವರು ಮಂಗಳೂರಿನ ಗಣಪತಿ ಹೈಸ್ಕೂಲಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಅದರಿಂದ ಅವರು ವಿದ್ವಾನ್ ರಾಮಪ್ಪರು ಅಂತೇಳಿ ಹೆಚ್ಚು ಸಮಾಜಕ್ಕೆ ಪರಿಚಿತರು. ಅವರು ಈ ಶಾಲೆಯನ್ನು ನಡುಮನೆ ಎಂಬಲ್ಲಿ, ಉಚ್ಚಿಲದ ನಡುಮನೆ ಎಂಬಲ್ಲಿ ಪುನರ್ ಆರಂಭಿಸಿದರು. ಆದರೆ ಕೆಲವೇ ತಿಂಗಳಲ್ಲಿ ಆ ಶಾಲೆ ಕೂಡ ಊರಿನ ಜನರ ಹಾಗೂ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಅದು ಕೂಡ ಮುಚ್ಚಲ್ಪಟ್ಟಿತ್ತು. ಆ ಬಳಿಕ ಆ ಕಾಲದಲ್ಲಿ ಮಂಗಳೂರಿನ ನ್ಯಾಯಾಲಯದಲ್ಲಿ ಉದ್ಯೋಗದಲ್ಲಿದ್ದಂಥ ಶ್ರೀಯುತ ಮಂಜಪ್ಪರವರು ಬಹುಶಃ ನಮ್ಮ ದಾಖಲೆಗಳ ಪ್ರಕಾರ ನಮ್ಮ ಈ ಬೋವಿ ಜಾತಿಯ ಪ್ರಪ್ರಥಮ ವಿದ್ಯಾವಂತ ವ್ಯಕ್ತಿ ಶ್ರೀಯುತ ಮಂಜಪ್ಪರವರು ಅಂತೇಳಿ ಕಾಣ್ತದೆ. ಯಾಕೆಂದರೆ ಸುಮಾರು 1950ರ ದಶಕದಲ್ಲಿ ಅವರು 4th ಫಾರ್ಮ್ನವರೆಗೆ ವಿದ್ಯಾಭ್ಯಾಸವನ್ನು ಪಡೆದು ಮುಂದಕ್ಕೆ ಮಂಗಳೂರಿನ ನ್ಯಾಯಾಲಯದಲ್ಲಿ ಗುಮಾಸ್ತರಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದರು. ವಿದ್ಯಾವಂತರಾದ ಅವರು ತನ್ನ ಮಕ್ಕಳಿಗೂ ಅಂಥದೇ ಉತ್ತಮ ಶಿಕ್ಷಣವನ್ನು ಕೊಡಬೇಕು ಎನ್ನುವುದನ್ನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ತನ್ನ 7 ಜನ ಗಂಡು ಮಕ್ಕಳಿಗೂ ಉತ್ತಮ ಶಿಕ್ಷಣದ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಅವರಿಗೆ 2 ಹೆಣ್ಣು ಮಕ್ಕಳು ಇದ್ದರು. ಆದರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಶಾಲೆಗಳಿಲ್ಲದೇ ಇದ್ದುದರಿಂದ
ಅವರು ಶಾಲೆಗೆ ಹೋಗದಿದ್ದರೂ ರಾಮಾಯಣ ಮಹಾಭಾರತವನ್ನು ಓದಿ ತಿಳಿಯುವಷ್ಟು ಅಕ್ಷರಾಭ್ಯಾಸವನ್ನು ತಮ್ಮ ಅಣ್ಣಂದಿರಿಂದ ತಂದೆಯಿಂದ ಪಡೆದುಕೊಂಡಿದ್ದರು. ಈ ಶ್ರೀಯುತ ಮಂಜಪ್ಪನವರು ತನ್ನ ಹಿರಿಯ ಮಗನಾದ ಆಗ BA ಡಿಗ್ರಿ ಮಾಡಿದ್ದಂತಹ, ಅಂದರೆ ಇದು ಸಾಧಾರಣ 1870ನೇ ದಶಕದ ನಾನು ಹೇಳ್ತಾ ಇದ್ದೇನೆ, ಮಸಪ್ಪನವರನ್ನು ಒಡಗೂಡಿಕೊಂಡು ನಮ್ಮೂರಿಗೆ ಬಂದು ಅವರು ಮಂಗಳೂರಿನಲ್ಲೇ ನೆಲೆಸಿದ್ರು. ಆದರೂ ಈ ನೆಲದ ಪ್ರೀತಿಯ ಕುರುಹಾಗಿ ಅವರು ಇಲ್ಲಿಗೆ ಬಂದು 1918ರಲ್ಲಿ ಅವರ ಕುಟುಂಬಕ್ಕೆ ಸೇರಿದಂಥ ಕೋಟೆ ಬಳಿಯಲ್ಲಿರುವ ಬಂಗ್ಲೆ ಎನ್ನುವಂಥ ಸ್ಥಳದಲ್ಲಿ ಇದ್ದಂಥ ಮನೆಯ ಎದುರು ಒಂದು ಹುಲ್ಲಿನ ಚಾವಡಿಯನ್ನು ಕಟ್ಟಿ ಅದರಲ್ಲಿ ಈ ಶಾಲೆಯನ್ನು ಆರಂಭಿಸಿದರು. ಇದು 1918ನೇ ಇಸವಿಯಲ್ಲಿ. ಅಂದಿನಿಂದ ಈ ಶಾಲೆ ಊರಿನ ಜನರ ಸಹಕಾರದಿಂದ, ಮಕ್ಕಳ ಭಾಗವಹಿಸುವಿಕೆಯಿಂದ ಬೆಳೆಯುತ್ತಾ ಬಂದಿತ್ತು. ಸ್ಥಳದ ಅಭಾವವನ್ನು ಮನಗಂಡಂಥ ಉಚ್ಚಿಲ ಮಂಜಪ್ಪನವರ ನಾಲ್ಕನೇ ಮಗನಾದ ಶ್ರೀಯುತ ವೀರಪ್ಪನವರು ಆಗ ಅವರು ಮಂಗಳೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಇಲ್ಲಿ ವಿಶೇಷ ಏನೆಂದರೆ ಈ ಮಂಜಪ್ಪನವರ 7 ಜನ ಮಕ್ಕಳು ಕೂಡ ಆಗಿನ ಕಾಲದಲ್ಲಿ, ಅಂದರೆ 1970ರಿಂದ 2000 ಇಸವಿಯವರೆಗಿನ ಕಾಲಾವಧಿಯಲ್ಲಿ ಈ 7 ಜನರು ಕೂಡ ಪದವೀಧರರಾಗಿದ್ದರು. ಮತ್ತು ಅದರಲ್ಲಿ ಕೊನೆಯ 3 ಬಹುಪದವೀಧರರಾಗಿದ್ದರು ಎನ್ನುವುದು ನಮ್ಮ ಒಂದು ಸಮಾಜಕ್ಕೆ ಇಟ್ಟಂಥ ಒಂದು ಬಿರುದು ಅಂಥೇಳಿ, ಒಂದು ಗೌರವ ಅಂಥೇಳಿ ನಾನು ಇಲ್ಲಿ ದಾಖಲಿಸ್ತಾ ಇದ್ದೇನೆ. ಅವರ ಈ ಮಗನಾದ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಶ್ರೀ ವೀರಪ್ಪನವರು ಅವರ ಪರಿಚಯದಿಂದ ಆಗಿನ ಕಾಲದ ಉಚ್ಚುಲತ್ತಾಯರೆ ಎಂದ ಪ್ರಖ್ಯಾತರಾದ ದಾಮೋದರ ತಂತ್ರಿಯವರನ್ನು ಒಪ್ಪಿಸಿ ಅವರ ಮನವೊಲಿಸಿ ಈ ಸ್ಥಳವನ್ನು ಸುಮಾರು ಒಂದು 60-65 ಎಕರೆ ಇರುವಷ್ಟು ಸೆನ್ಸ್ ಇರುವಂಥ ಈ ಸ್ಥಳವನ್ನು ಶಾಲೆಗೆ ಉದಾರ ದಾನವಾಗಿ ಕೊಡಿಸಿದರು. ಆದರೆ ದುರದೃಷ್ಟವಶಾತ್ ಅದೇ ಕಾಲಘಟ್ಟದಲ್ಲಿ ಶ್ರೀಯುತ ಮಂಜಪ್ಪನವರು 1818 ಅವಧಿಯಲ್ಲೇ ನಿಧನರಾದರು. ಅವರ ಭಾವ ಮೈದುನರಾದಂಥ ರಾಮಪ್ಪನವರು ಕೂಡ ಅದೇ ಕಾಲದಲ್ಲಿ ನಿಧನರಾದರು. ಅವರು ಆರಂಭಿಸಿದಂಥ ಕೆಲಸವನ್ನು ಅವರ ಈ 7 ಮಕ್ಕಳು ಕೂಡ ಮುಂದುವರಿಸಿಕೊಂಡು ಹೋಗಿ ಇಲ್ಲಿ ಒಂದು ಕಟ್ಟಡ ಕಟ್ಟಲಿಕ್ಕೆ ಬೇಕಾಗಿ ಧನ ಸಂಗ್ರಹಕ್ಕೆ ಇಳಿದು ಈ ಒಂದು ಕಟ್ಟಡವನ್ನು ಕಟ್ಟುವಂಥ ಸ್ಥಿತಿಗೆ ಅವರು ಬಂದರು. ನಮ್ಮ ಸಮಾಜದ ಹಿರಿಯ ವ್ಯಕ್ತಿಗಳು ಆಗಿನ ಕಾಲದಲ್ಲೂ, ಅಂದರೆ 1910ನೇ ದಶಕದಲ್ಲಿ ಮುಂಬೈಯಲ್ಲಿ ನೆಲೆಸಿದರು. ಮುಂಬೈಯಲ್ಲಿದ್ದಂಥ ನಮ್ಮ ಹಿರಿಯರು ಈ ಶಾಲೆಗೆ ಧನ ಸಂಗ್ರಹ ಮಾಡಲಿಕ್ಕೆ ಬೇಕಾಗಿ ಆಗಿನ ಕಾಲದಲ್ಲಿ ಅಲ್ಲಿ ಒಂದು ಸರಸ್ವತಿ ವಿದ್ಯಾಸಂಸ್ಥೆ ಎನ್ನುವುದನ್ನು ಸ್ಥಾಪಿಸಿ, ಸರಸ್ವತಿ ವಿದ್ಯಾದಾಯಿನಿ ಸಂಘವನ್ನು ಸ್ಥಾಪಿಸಿ ಆ ಸರಸ್ವತಿ ವಿದ್ಯಾದಾಯಿನಿ ಸಂಘದ ಮೂಲಕ ಧನ ಸಂಗ್ರಹವನ್ನು ಮಾಡಿ ಈ ಶಾಲೆಗೆ ಕಟ್ಟಡವನ್ನು ಒದಗಿಸಿಕೊಡುವುದಕ್ಕೆ ನೆರವನ್ನು ಇತ್ತಿದ್ದರು. ಇದೆಲ್ಲದರ ಪರಿಣಾಮವಾಗಿ ಈ ಶಾಲೆ ಹುಟ್ಟಿಕೊಂಡಿತ್ತು. ಆದರೆ ಆಗೊಂದು ಸಮಸ್ಯೆಯನ್ನು ತೋರಿತೆಂದರೆ ಈ ಶಾಲೆಗೆ ಒಂದು ರೆಕಗ್ನಿಷನ್ ಇರಲಿಲ್ಲ. ಸರಕಾರದ ಮಾನ್ಯತೆ ಈ ಶಾಲೆಗೆ ಸಿಕ್ಕದೇ ಇದ್ದಂಥ ಸಂದರ್ಭದಲ್ಲಿ ಮಂಜಪ್ಪನವರ ಇನ್ನೋರ್ವ ಪುತ್ರರಾದ ಶ್ರೀಯುತ ಯು ಕಣ್ಣಪ್ಪರವರು ಆಗ ಅವರು ಮಂಗಳೂರಿನ ಗೌರ್ಮೆಂಟ್ ಕಾಲೇಜಲ್ಲಿ, ಅಂದರೆ ಇವತ್ತಿನ ಯೂನಿವರ್ಸಿಟಿ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ವಿದ್ಯಾ ಇಲಾಖೆಯಲ್ಲಿ ಇದ್ದಂಥ ಅವರು, ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂಥ ಅವರು ಪ್ರಯತ್ನಪಟ್ಟು ಈ ಶಾಲೆಗೆ ಸರ್ಕಾರದಿಂದ ಮಾನ್ಯತೆಯನ್ನು ದೊರಕಿಸಿಕೊಡುವಲ್ಲಿ ಕೂಡ ಅವರು ಯಶಸ್ವಿಯಾದರು. ಮುಂದಕ್ಕೆ ಶ್ರೀಯುತ ಕಣ್ಣಪ್ಪರವರ ಪ್ರಯತ್ನದಿಂದಾಗಿ ಈ ಶಾಲೆಗೆ, ಈ ಎಲಿಮೆಂಟ್ರಿ ಶಾಲೆ ಆಗಿದ್ದಂಥದ್ದು 1930ರಲ್ಲಿ ಹೈಯರ್ ಪ್ರೈಮರಿ ಶಾಲೆಯಾಗಿ
8ನೇ ತರಗತಿಯವರೆಗಿನ ತರಗತಿಗಳನ್ನು ಆರಂಭಿಸುವಂಥ ಮಟ್ಟಕ್ಕೆ ಈ ಶಾಲೆ ನಮ್ಮ ಶಾಲೆ ಮೇಲ್ದರ್ಜೆಗೆ ಏರಿತ್ತು. ಇದಕ್ಕೆಲ್ಲ ಕಾರಣಕರ್ತರಾದದ್ದು ಮಂಜಪ್ಪನವರ ಸುಪುತ್ರರುಗಳು. ಹಾಗೆಯೇ ಅವರ ಇನ್ನೋರ ಪುತ್ರರಾದ BA-BL ಡಿಗ್ರಿಯನ್ನು ಸಂಪಾದಿಸಿ ಕೆಲ ಕಾಲ ವಕೀಲರಾಗಿ ಕೆಲಸ ಮಾಡ್ತಾ ಮುಂದೆ ಮದ್ರಾಸ್ ನ್ಯಾಯಾಧೀಶರಾಗಿ ನೇಮಕಗೊಂಡು ಮದ್ರಾಸು ಪ್ರಾಂತ್ಯದ ಡಿಸ್ಟ್ರಿಕ್ಟ್ ಸೆಷನ್ಸ್ ಜಡ್ಜರಾಗಿ ಕೆಲಸ ಮಾಡಿ ನಿವೃತ್ತರಾಗಿ ಬ್ರಿಟಿಷ್ ಸರ್ಕಾರದಿಂದ ರಾವ್ ಬಹದ್ದೂರ್ ಎನ್ನುವಂಥ ಒಂದು ಗೌರವಕ್ಕೆ ಪಾತ್ರರಾಗಿದ್ದ ಶ್ರೀಯುತ ರಾಮಪ್ಪನವರು ಕೂಡ ಈ ಶಾಲೆಯ ಅಭಿವೃದ್ಧಿಗೆ ಬಹಳಷ್ಟು ಶ್ರಮಿಸಿದವರು. ಈ ಎಲ್ಲ ಗಣ್ಯರ ಕಾಣಿಕೆಯಿಂದ, ಕೊಡುಗೆ ನೆರವಿನಿಂದ ಈ ಶಾಲೆ ಅಭಿವೃದ್ಧಿ ಪಥದಲ್ಲಿ ನಡೆಯುತ್ತಾ ಬಂತು. ಶ್ರೀಯುತ ಕಣ್ಣಪ್ಪನವರು ಆಗ ಮತಾಂತರಗೊಂಡು ಕ್ರಿಶ್ಚಿಯನರಾಗಿದ್ದರೂ ಕೂಡ ಈ ಶಾಲೆಯ ಮೇಲಿನ, ಊರಿನ ಮೇಲಿನ ಮತ್ತು ಜಾತಿಯ ಮೇಲಿನ ಪ್ರೀತಿಯನ್ನು ಕಡಿಮೆ ಮಾಡದೆ ಅದಕ್ಕಾಗಿ ಮಂಗಳೂರಿನಿಂದ ಆಗಾಗ ಈ ಶಾಲೆಗೆ ಬರ್ತಾ ಇದ್ದು ಇಲ್ಲಿ ಸೂಕ್ತ ಮಾರ್ಗದರ್ಶನಗಳನ್ನು ಕೊಡ್ತಾ ಈ ಶಾಲೆಯನ್ನು ಬೆಳೆಸಲಿಕ್ಕೆ ಕಾರಣಕರ್ತರಾಗಿದ್ದರು. ಇಂಥ ವ್ಯಕ್ತಿಗಳ ಆಶೀರ್ವಾದದಿಂದ ಮತ್ತು ಪ್ರಯತ್ನದಿಂದ ಬೆಳೆದಂಥ ಈ ಶಾಲೆ ಇವತ್ತು ಶತಮಾನೋತ್ಸವದ ಅಂಚಿನಲ್ಲಿ ನಿಂತಿದೆ. ಈ ಶಾಲೆ ನಮ್ಮ ಹಿರಿಯರು ನಮಗೆಲ್ಲರಿಗೂ ಕೊಡಮಾಡಿದಂಥ ಒಂದು ದೊಡ್ಡ ವರದಾನ ಅಂಥೇಳಿ ನಾವೆಲ್ಲರೂ ಅದನ್ನು ಒಪ್ತೇವೆ. ಆದರೆ ನಮ್ಮ ಜವಾಬ್ದಾರಿಯನ್ನು ಕೂಡ ನಾವು ನಿಭಾಯಿಸಬೇಕಾಗಿದೆ. ಇಲ್ಲಿಂದ ನಾವು ಮುಂದಕ್ಕೆ ಹೊರಟು ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಸುವ ನಿಟ್ಟಿನಲ್ಲಿ ಇದನ್ನು ಡೈವರ್ಸಿಫಿಕೇಷನ್ ಮಾಡಿ ಹೊಸತನ್ನು ಆರಂಭಿಸುವ ಮೂಲಕ ಇದನ್ನೊಂದು ಬೃಹತ್ ವಿದ್ಯಾಸಂಸ್ಥೆಯಾಗಿ ಮಾಡುವ ಮೂಲಕ ನಾವು ನಮ್ಮ ಹಿರಿಯರಿಗೆ ಅವರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಅಂಥೇಳಿ ಹೇಳ್ತಾ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ನಾವೆಲ್ಲರೂ ಒಟ್ಟು ಕೂಡಿ ಶ್ರಮಪಟ್ಟು ಕೆಲಸ ಮಾಡಿ ಇದನ್ನು ಒಂದು ನಮ್ಮ ಜಿಲ್ಲೆಯ ಒಂದು ಅತ್ಯುತ್ತಮ ವಿದ್ಯಾಸಂಸ್ಥೆಯಾಗಿ ಬೆಳೆಸುವಂಥ ಒಂದು ಪಣತೊಟ್ಟುಕೊಳ್ಳೋಣ ಅಂಥೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಟೈಮ್ ಆಯಿತು. ಈ ಶಾಲೆಯ ಬೆಳವಣಿಗೆಯಲ್ಲಿ ಇದು ಬೋವಿ ಸಮಾಜಕ್ಕೆ ಸೇರಿದ ಶಾಲೆ ಆದರೂ ಈ ಶಾಲೆಯಲ್ಲಿ ಇದರ ಉನ್ನತಿಗೆ ಹಾಗೂ ಇದರ ಯಶಸ್ಸಿಗೆ, ಇದರ ಬೆಳವಣಿಗೆಗೆ ಕೇವಲ ನಮ್ಮ ಸಮಾಜ, ಬೋವಿ ಸಮಾಜ ಮಾತ್ರ ಕಾರಣ ಅಂತೇಳಿ ನಾವು ಹೇಳಿದರೆ ಅದು ತಪ್ಪಾದ. ಅಭೂತಪೂರ್ವವಾದಂತಹ ಕ್ಷಣಕ್ಕೆ ನಾವು ಸಾಕ್ಷಿಗಳಾಗ್ತಾ ಇದ್ದೇವೆ. ಇದು ನಮ್ಮ ಜೀವನದ ಪರಮ ಭಾಗ್ಯ ಅನ್ನುವಂತೆ ಭಾವಿಸಿಕೊಳ್ಳುತ್ತಾ ನೀಡುವುದರ ಮೂಲಕ ಬನ್ನಿ. ಈ ಸಂದರ್ಭದಲ್ಲಿ ನಾನು ಅವರ ಸಂಕ್ಷಿಪ್ತವಾದಂತಹ ಒಂದು ಪರಿಚಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ.
ಶ್ರೀಯುತ ಶ್ರೀ ಕೇಶವ ಪೂಜಾರಿ ಪಾಡಂಗರ ಭಗವತಿ ದೇವಿಯ ಅರ್ಚಕರು, ನಿಯುಕ್ತರಾದಂತಹ ವರ್ಷ 2013, 6 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಶ್ರೀ ವಸಂತ ಪೂಜಾರಿ ಆಮಿಟ್ಟಪುದಿ ಭಗವತಿ ದೇವಿಯ ಅರ್ಚಕರು, ನಿಯುಕ್ತಿಯಾದಂತಹ ವರ್ಷ 2008, 11 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ರಾಘವ ಬಿಳ್ಚಪ್ಪಾಡ್ರು ಶ್ರೀ ಪಾಡಂಗರ ಭಗವತಿ ದೇವಿಯ ದರ್ಶನ ಪಾತ್ರಿ 3 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದಗಳು. ಮುಂದಿನ ಚಂದ್ರಕಾಂತ್ ಎಸ್ ಉಚ್ಚಿಲ್ ಇವರು ಅಚ್ಚಮ್ಮಾರಿಗೆ ಗೌರವದ ಶಾಲುಗಳನ್ನು ಹೊದಿಸ್ತಾ ಇದ್ದಾರೆ. ರಾಘವ ಬಿಳ್ಚಪಾಡ್ರು ಶ್ರೀ ಪಾಡಂಗರ ಭಗವತಿ ದೇವಿಯ ದರ್ಶನ ಪಾತ್ರಿ 3 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸುಂದರ ಬಿಳ್ಚಪಾಡ್ರು ಐಟಿಪೋದಿ ಭಗವತಿ ದೇವಿಯ ದರ್ಶನ ಪಾತ್ರಿ 28 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಕೃಷ್ಣ ಬೆಳ್ಚಪಾಡ್ರು ಶ್ರೀ ವೀರಕಾಳಿ ಭಗವತಿ ಧನ್ಯವಾದಗಳು ಚಂದ್ರಕಾಂತ್ ಎಸ್ ಉಚ್ಚಿಲ್ರವರಿಗೆ. ಮುಂದಿನ ಗೌರವಾರ್ಪಣೆಯನ್ನು ದೇವದಾಸ್ ಟಿ ಉಚ್ಚಿಲ್ ಇವರು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೃಷ್ಣ ಬೆಳ್ಚಪಾಡ್ರು ಶ್ರೀ ವೀರಕಾಳಿ ಭಗವತಿ ದೇವಿಯ ದರ್ಶನ ಪಾತ್ರೆ 18 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಕುಂಜರ್ ಬೆಳ್ಚಪಾಡ್ರು ಮೇಚೇರಿ ಚಾಮುಂಡಿ ದೇವಿಯ ದರ್ಶನ ಪಾತ್ರೆ 21 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಬಾಬಾ ಬೆಳ್ಚಪ್ಪಾಡ್ರು ಕಲ್ಲಂಗರೆ ಚಾಮುಂಡಿ ದೇವಿಯ ದರ್ಶನ ಪಾತ್ರೆಯಾಗಿ ಬಾಬಾ ಬೆಳ್ಚಪ್ಪಾಡ್ರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ 4 ವರ್ಷಗಳಿಂದ. ಅವರನ್ನು ಕೂಡ ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ಶ್ರೀ ಶ್ರವಣ ಬೆಳ್ಚಪ್ಪಾಡ್ರು ಶ್ರೀ ಅಣ್ಣಪ್ಪ ಪಂಜುರ್ಲಿ ದೈವದ ಬೆಳ್ಚಪ್ಪಾಡ್ರು 3 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಂತೋಷ್ ಪೂಜಾರಿ ನಿತ್ಯಲ ಶ್ರೀ ಗುತ್ಯಮ್ಮ ಭಗವತಿ ಕ್ಷೇತ್ರ ಕೋಟೆಕಾರು ಇದರ ಅರ್ಚಕರು 8 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಬಾಲಕಾರ್ನವರು ಶ್ರೀ ವೀರಕಾಳಿ ದೇವಿಯ ಮುಕ್ತೇಸರರು 9 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದಗಳು. ಶ್ರೀಯುತ NG ಮೋಹನ್ 3 ವರ್ಷಗಳ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಶ್ರೀ ರಾಜ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಕಾಶ್ ಶೈಲ್ ಇವರು ಮುಂದಿನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಇದನ್ನು ಒಂದು ಅದ್ಭುತವಾದಂತಹ ನೆನಪಾಗಿಸುವಂತಹ ದೃಷ್ಟಿಯಲ್ಲಿ ಸಾಮೂಹಿಕವಾಗಿ ನಾವು ಈ ಕಾರ್ಯಕ್ರಮವನ್ನು ಹೀಗೆ ಆಯೋಜಿಸಿಕೊಂಡಿದ್ದೇವೆ. ಗೌರವಾರ್ಪಣೆಯ ಪ್ರಯುಕ್ತ 1-2 ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇವತ್ತಿನ ಈ ಗೌರವಾರ್ಪಣೆಯ ನೆನಪನ್ನು ನನಗೆ 1998ರಲ್ಲಿ ಕಳಿಯಾಟ ಮಹೋತ್ಸವದ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಇಂಥದೇ ವೇದಿಕೆಯಲ್ಲಿ ಎಲ್ಲ ಅಚ್ಚಮಾರರನ್ನು ಸನ್ಮಾನಿಸುವಂಥ ಒಂದು ಆ ಸಮಯದಲ್ಲಿ ನಡೆದಿದೆ. ಅದನ್ನು ಇವತ್ತು ನಾನು ನೆನಪಿಸ್ತಾ ಇದ್ದೇನೆ. ಆ ಸಮಯದಲ್ಲಿ ನಮಗೆ ಗೌರವಾರ್ಪಣೆ ಮಾಡಿದ್ದನ್ನು ಆ ಗೌರವವನ್ನು ನಾವು ಶ್ರೀ ಭಗವತಿ ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದೇವೆ. ಆದರೆ ಇವತ್ತಿನ ದಿನ ಈ ಗೌರವಾರ್ಪಣೆಯನ್ನು ನಮ್ಮ ಈ ಶಾಲೆಯ ಯಾರು ಸ್ಥಾಪಕರಿದ್ದಾರೋ 2019ನೇ ಇಸವಿ ಇದು 1919ನೇ ಇಸವಿಯಿಂದ ಇವತ್ತಿನವರೆಗೆ ಇದರಲ್ಲಿ
ನಮ್ಮ ಹಿರಿಯ ಚೇತನ ಕೆಲವರು ಅಸ್ತಂಗತರಾಗಿದ್ದಾರೆ. ಹಾಗೂ ಈಗ ತಾನೇ ಇದ್ದಂಥ ನಮ್ಮ ಕಣ್ಣೆದುರಿಗೆ ಇದ್ದಂಥ ಕೆಲವು ಹಿರಿಯ ಚೇತನಗಳನ್ನು ಇವತ್ತು ನೆನಪಿಸಬೇಕಾಗ್ತದೆ. ಯಾಕಂತೇಳಿದರೆ ಅವತ್ತು ಈ ಶಾಲೆಗೆ ಅಡಿಪಾಯ ಹಾಕಿದಂತಹ ಆ ಹಿರಿಯ ಚೇತನಕ್ಕೆ ನಾನು ಇವತ್ತಿನ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಪಾದಕ್ಕೆ ಸಲ್ಲಿಸ್ತಾ ಇದ್ದೇನೆ. ಯಾಕಂತೇಳಿದರೆ ಅವರು ನಮಗೆ ಇಂಥ ಒಂದು ಶಾಲೆಯನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇದರಲ್ಲಿ ನಾವು ಕಲ್ತಂಥ ಹೆಮ್ಮೆ ನಮಗೆ ಇದೆ. ಹಾಗೆ ನಮಗೆಲ್ಲ ಕಲ್ತಂಥ ಗುರುಗಳಿಗೂ ನಾವು ಇವತ್ತಿನ ದಿವಸ ಕಲಿಸಿದಂಥ ಗುರುಗಳಿಗೂ ನಾವು ಇವತ್ತಿನ ದಿವಸ ಆ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ದಿವಸ ನಮಗೆಲ್ಲರಿಗೂ ಅಚ್ಚಮ್ಮರಿಗೂ ಇಂಥ ಗೌರವಾರ್ಪಣೆಯನ್ನು ಗೈದಂಥ ಎಲ್ಲ ನಮ್ಮ ಸಂಬಂಧಪಟ್ಟ ಎಲ್ಲ ಅಭ್ಯಾಗತರಿಗೂ ಗೌರವವನ್ನು ಹೊಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಈ ಶಾಲೆಯ ವಿವಿಧ ರೀತಿಯ ಚಟುವಟಿಕೆ ಹಾಗೂ ಮುಂದಿನ ಚಟುವಟಿಕೆಗಳನ್ನು ಈ ಶತಮಾನೋತ್ಸವ ಸಮಿತಿಯವರು ಮುಂಬೈಗೆ ಬಂದಾಗ ವಿವರಿಸಿದರು. ಅದರಲ್ಲಿ ಪಾಲಿಟೆಕ್ನಿಕ್, ಸ್ಪೋರ್ಟ್ಸ್ ಅಕಾಡೆಮಿ ಇದೆಲ್ಲ ಮಾಡುವಂಥ ಅವರ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ರೀತಿಯಲ್ಲಿ ನಾನು ಒಂದೇ 2 ಶಬ್ದಗಳನ್ನು ಹೇಳುತ್ತೇನೆಂದರೆ, ಈ ಶಾಲೆಗೆ ಯಾವೊಂದು ವಿದ್ಯಾರ್ಥಿ ಎಂಟರ್ ಫಾರ್ ಲರ್ನಿಂಗ್, ಎಕ್ಸಿಟ್ ಫಾರ್ ಅರ್ನಿಂಗ್ ಅಂತ ಒಂದೇ ಉದ್ದೇಶವನ್ನು ಇಟ್ಟು ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡರೆ ಅದು ಸಕ್ಸಸ್ಫುಲ್ ಆಗಬಹುದು. ಬೇರೆ ಯಾವುದೇ ಚಟುವಟಿಕೆಗಳನ್ನು ಮಾಡುವುದಕ್ಕಿಂತ ಯಾವುದೇ ವಿದ್ಯಾರ್ಥಿ ಲರ್ನಿಂಗ್ಗೆ ಬಂದು ಅರ್ನಿಂಗ್ಗೆ ಎಕ್ಸಿಟ್ ಆದರೆ ಅದು ಒಂದು ಶಾಲೆಯ ಉತ್ತಮ ಶಾಲೆ ಎಂದು ನಾನು ಭಾವಿಸುತ್ತೇನೆ. ಹಾಗೂ ಈ ಶತಮಾನೋತ್ಸವ ಸಮಿತಿಯ ಎಲ್ಲ ಚಟುವಟಿಕೆಗಳು ಹಾಗೂ ಶಾಲೆಯ ಇನ್ನಿತರ ಚಟುವಟಿಕೆಗಳನ್ನು ನನ್ನ ಶುಭಾಶಯಗಳನ್ನು ಹೇಳುತ್ತಾ, ನನಗೆ ಈ 2 ಮಾತುಗಳನ್ನು ಹಾಗೂ ಈ ಸಭೆಯನ್ನು ಉದ್ಧರಿಸಿ ಮಾತಾಡಿದ್ದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿಸಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಇದೇ ರೀತಿಯಲ್ಲಿ ನನ್ನ ಜೀವಿತದಲ್ಲಿ ಇನ್ನೊಂದು ಶತಮಾನೋತ್ಸವದ ಕಾರ್ಯಕ್ರಮ ಆಗುವುದನ್ನು ಕೇಳಿದಾಗ ನನಗಾದ ಸಂತೋಷ ಅಷ್ಟಿಷ್ಟಲ್ಲ. ನನ್ನ ಎಲ್ಲ ವಿದ್ಯಾರ್ಥಿಗಳನ್ನು ಸಂಘಟನೆ ಮಾಡಿಸಿ, ನನ್ನಿಂದ ಆದಷ್ಟು ಸಂಘಟನೆ ಮಾಡಿಸಿದ್ದೇನೆ. ಅವರೆಲ್ಲರೂ ನನ್ನ ಕರೆಗೆ ಹೋಗೊಟ್ಟು ಈ ದಿನ ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲರನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಇನ್ನು ಅದೆಷ್ಟೋ ಮಕ್ಕಳು ದೂರ ಇದ್ದಾರೆ. ಆ ಮಕ್ಕಳು ಕೂಡ ಈ 3 ದಿನದ ಒಳಗೆ ಬರುವಂತಹ ಅವಕಾಶ ಇರಬಹುದು. ತಪ್ಪಿ ಹೋದಲ್ಲಿ ನಮ್ಮ ಕಾರ್ಯಚಟುವಟಿಕೆ ಇನ್ನೂ ಬಾಕಿ ಇದೆ, ಇಲ್ಲಿಗೆ ಮುಗಿಯಲಿಲ್ಲ. ಆ ಮುಂದಿನ ಚಟುವಟಿಕೆಗಳಿಗೆ ಅವರು ಖಂಡಿತ ನಮಗೆ ಸಹಕಾರ ನೀಡುತ್ತಾರೆ. ನಮ್ಮನ್ನು ಅವರು ಇರುವ ಊರಿಗೆ ಕರೆದುಕೊಂಡು ಹೋಗಲಿಕ್ಕೂ ಸಾಮರ್ಥ್ಯವನ್ನು ಪಡೆದಂತಹ ಮಕ್ಕಳನ್ನು ಈ ಶಾಲೆ ನಮಗೆ ಸೃಷ್ಟಿಸಿಕೊಟ್ಟಿದೆ. ಇಲ್ಲಿಯ ವಿದ್ಯಾಭ್ಯಾಸ ಅಂತೇಳಿ ಹೇಳಿದರೆ ಇಲ್ಲಿಯ ಗುರುಗಳು ಅವರ ಸಾಮರ್ಥ್ಯ, ಅವರ ವಿದ್ವತ್ತು, ಅವರ ಆಸಕ್ತಿ ಅದನ್ನು ಎಷ್ಟು ಹೇಳಿದರೂ ಎಷ್ಟು ಹೊಗಳಿದರೂ ಸಾಲದು. ಒಬ್ಬೊಬ್ಬರು ಒಂದೊಂದು ಕಲೆಗಳಲ್ಲಿ ಪರಿಣತರಾಗಿದ್ದರು. ಅದೇ ರೀತಿಯಲ್ಲಿ ವಿದ್ವತ್ತಿನಲ್ಲಿ ಕೂಡ ಹೆಸರನ್ನು ಗಳಿಸಿದ್ದಂತಹ ಅಧ್ಯಾಪಕರೇ ಇಲ್ಲಿ ಕಾಲಿಟ್ಟವರು. ಒಂದು ಗುರುವಿನ ಸ್ಥಾನಕ್ಕೆ ಬರಬೇಕಾದರೆ ಅವರು ಸರ್ವ ವಿಧಗಳಲ್ಲೂ ಸಾಮರ್ಥ್ಯವನ್ನು ಪಡೆದಿರಬೇಕು. ಆ ಸಾಮರ್ಥ್ಯವನ್ನು ನಾವು ಯಾವಾಗ ಕಳೆದುಕೊಳ್ಳುತ್ತೇವೋ ಆ ಗುರುವಿನ ಸ್ಥಾನವನ್ನು ಏರಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಆದುದರಿಂದ ಎಲ್ಲರೂ ಇದರಲ್ಲಿ ಸ್ಪಂದಿಸಿ ಈ 3 ದಿನಗಳ ಈ ಶಾಲೆಯ ಹಬ್ಬವನ್ನು, ಅದು ಕೂಡ 100ನೇ ವರ್ಷದ ಬಹುದೊಡ್ಡ ಹಬ್ಬ, ಇದರಲ್ಲಿ ಭಾಗವಹಿಸುವ ನಿಮಗೆಲ್ಲರಿಗೂ ಒಂದು ಯೋಗವೇ ಇರಬೇಕು. ಈ ಯೋಗಕ್ಕೆ ಅನುಗುಣವಾದ ನಿಮಗೆಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಎಲ್ಲ ಕಾರ್ಯಗಳಿಗೂ ನಮಗೆ ಸಹಕಾರವನ್ನು ಕೊಟ್ಟು ನಾವೆಲ್ಲರೂ ಇದರಲ್ಲಿ ಭಾಗಿಗಳಾಗಿ ಚಂದದಿಂದ ಈ ಶಾರದಾ ದೇವಿಗೆ
ಸಂತೋಷವಾಗುವಂತೆ ಸಂತೋಷವಾಗುವಂತೆ ಮಾಡಿ ಶಾರದಾ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ಹೇಳಿ ಈ ಮೂಲಕ ನಾನು 2 ಮಾತುಗಳನ್ನು ആടി ನನ್ನ 2 മാತನ್ನು മുಗಿസ്ತೀನಿ. നമ്മൾക്കേവർക്കും ഇന്നത്തെ ദിവസം വളരെയേറെ വിലപ്പെട്ടതും വളരെയേറെ സന്തോഷിക്കുവാൻ വകയുള്ളതുമാണ്. കാരണം നമ്മൾ ഈ സ്കൂളിൻ്റെ 100ാം വാർഷികം കൊണ്ടാടുന്നതായ ഈ സന്ദർഭം 2-3 ദിവസങ്ങളിലായി വേറെ വേറെ സാംസ്കാരിക കാര്യങ്ങളെല്ലാം ഈ വേദിയിൽ നടക്കാനിരിക്കുകയാണ്. അപ്പോൾ പറയാനുള്ളത്, ഈ സ്കൂളിൽ വിദ്യാഭ്യാസം നേടിയ പല ആൾക്കാരും പല ഉന്നതമായ ഉയരങ്ങളിലേക്കും എത്തിക്കഴിഞ്ഞിരിക്കുകയാണ്. ഉദ്യോഗത്തിലായാലും വ്യവസായത്തിലായാലും കായിക രംഗങ്ങളിലായാലും വളരെ നല്ല നിലയിൽ എത്തിയിരിക്കുകയാണ്. നമ്മൾക്ക് അങ്ങുമിങ്ങോളം 11 ക്ഷേത്രങ്ങളുണ്ടെങ്കിലും നാം എപ്പോഴും പറയാറുണ്ട്, നമ്മുടെ ഉച്ചില ബോവി സമുദായം വളരെയേറെ മുൻപന്തിയിൽ വിദ്യാഭ്യാസത്തിലും മറ്റെല്ലാ രീതിയിലും മുൻപന്തിയിലാണെന്ന് നമ്മൾ എപ്പോഴും നമ്മളെ വേദിയിൽ ഞാൻ സൂചിപ്പിക്കുകയുണ്ടായിരുന്നു. ഈ അവസരത്തിൽ നേരത്തെ ഇവിടെ സൂചിപ്പിച്ചതുപോലെ എനിക്ക് പറയാനുള്ളത്, നമ്മുടെ ഈ ഒരു വിദ്യാഭ്യാസ സ്ഥാപനം ഏകദേശം 100 വർഷത്തിന് മുൻപ് സ്ഥാപിക്കപ്പെട്ടത് ഇതിൻ്റെ ശില്പിയോ ഇതിൻ്റെ സ്ഥാപകന്മാർ എത്രമാത്രം ചിന്തിച്ചുകൊണ്ടാണ് ഈ മഹത്കാര്യം ചെയ്തത് എന്ന് നമുക്ക് ഊഹിക്കുവാൻ സാധിക്കും. കാരണം നമുക്ക് ഏകദേശം ഒരു 50 കൊല്ലം മുൻപ് വരെ നമ്മൾ മത്സ്യബന്ധനത്തിൽ ഉപജീവനം നടത്തിക്കൊണ്ടുവരുന്നതായ ഒരു ജനസമൂഹമാണ് നമ്മളെ മൊഗയ ബോവി സമൂഹം. അങ്ങനെ ഈ 50 കൊല്ലം മുൻപ് ഏകദേശം ഞാൻ അറിയുന്നിടത്തോളം എല്ലാം ഈ മീനിൻ്റെ ഉപജീവനം നടത്തുന്നതായ ഈ ശരിക്കും 2 നേരം ഭക്ഷണം കഴിക്കുവാൻ സാധിക്കാത്ത ഒരു കാലഘട്ടമായിരുന്നു അത് എനിക്കറിയുന്ന ഈ 50 വർഷത്തിൻ്റെ ഇപ്പുറമുള്ള കഥയാണ്. അപ്പോൾ പിന്നെ ഈ 50 വർഷത്തിൻ്റെ അപ്പുറം 100 കൊല്ലത്തിൻ്റെ മുമ്പ് എന്തായിരിക്കും സ്ഥിതി? അപ്പോൾ അങ്ങനെയുള്ള ആ കാലഘട്ടത്തിൽ നമ്മളെ പൂർവികന്മാർ, നമ്മളെ സമുദായം മുഖ്യധാരയിൽ വരണം, വിദ്യാഭ്യാസം നേടണം എന്നുള്ളതായ ആ ഒരു മഹത്തായ സങ്കല്പത്തിൻ്റെ അടിസ്ഥാനത്തിൽ സ്ഥാപിക്കപ്പെട്ട ഈ സ്കൂള് ഇന്ന് വളരെയേറെ നല്ല നിലയിൽ നടക്കുന്നുണ്ട്. 10ാം തരം വരെ ഇംഗ്ലീഷ് മാധ്യമ സ്കൂളിൽ ഇതിൻ്റെ പിന്നിൽ നടക്കുന്നുണ്ട്. എല്ലാം നടക്കുവാനുള്ളതായ ആ ഒരു സാഹചര്യം ഒരുക്കിയത് അന്നത്തെ ആ മഹാന്മാരാണ്. അതുകൊണ്ട് ഈ അവസരത്തിൽ അവരെ സ്മരിക്കേണ്ടത് നമ്മളേവരുടെയും ഒരു പ്രധാനപ്പെട്ട കർത്തവ്യമാണ്. മറ്റൊരു കാര്യം പറയാനുള്ളത്, വിദ്യാഭ്യാസം സ്ഥാപനങ്ങളിൽ ഇന്ന് നമുക്ക് പത്രത്തിലും അതുപോലെ ടി വിയിലും കാണാൻ കഴിയുന്നു. വിദ്യാഭ്യാസ സ്ഥാപനങ്ങളുടെ പരിസരത്തിൽ മാദകദ്രവ്യങ്ങളും മറ്റു മയക്കുമരുന്നുകളും വിൽപ്പന ചെയ്യുന്നു. നമ്മളെ പിഞ്ചു കുഞ്ഞുങ്ങളെ വഴിതെറ്റിച്ച് വിട്ട് അവരെ ആ വഴിയിലൂടെ ചിന്തിക്കുവാനും പ്രവർത്തിക്കുവാനും പ്രേരിപ്പിച്ച് അവരെ ജീവിതം തന്നെ പാഴാക്കുന്നതായ ഒരുപാട് കാഴ്ചകൾ നമുക്ക് കാണാൻ കഴിയുന്നു. അതുകൊണ്ട് അധ്യാപകരും അതുപോലെ രക്ഷിതാക്കളും ആ കാര്യത്തിൽ വളരെയേറെ ശ്രദ്ധ വഹിക്കണം എന്ന് പറയാനുള്ളത്. ഇവിടെ ഒരുപാട് ആൾക്കാർ പല വിഷയം സംസാരിച്ച് കഴിഞ്ഞ് ഇവിടെ നമുക്ക് പറയാനുള്ള മറ്റൊരു കാര്യം, ഈ വിദ്യാഭ്യാസത്തോടും കൂടി നമ്മളെ
രക്ഷിതാക്കൾ അച്ഛമ്മന്മാർ നമ്മളെ കുഞ്ഞുങ്ങൾ ഇന്ന് ബോംബെയിലും മറ്റു പട്ടണങ്ങളിലും പോയി അവിടെ വിദ്യാഭ്യാസം നടത്തുന്ന ഈ കാലഘട്ടത്തിൽ നമ്മുടെ സമുദായത്തിൻ്റെ ആചാര വിചാരങ്ങളെപ്പറ്റി കുറച്ച് അവർക്ക് പറഞ്ഞ് മനസ്സിലാക്കി കൊടുക്കണം. ഇത് ഞാൻ പറയാൻ കാരണം, നാം ബന്ധപ്പെടുന്നതായ പല ആൾക്കാർക്കും, ഇന്നത്തെ ചെറുപ്പക്കാർക്ക് നമ്മുടെ സമുദായത്തിൽ നടക്കുന്നതായ ആചാരങ്ങൾ എന്ത്, ക്രമങ്ങൾ എന്ത് ഒന്നും അറിയാൻ പാടില്ല. അതുകൊണ്ട് അവർക്ക് ആ ഒരു വിഷയം കൂടി പറഞ്ഞ് മനസ്സിലാക്കി കൊടുക്കണം. അതോടൊപ്പം തന്നെ നമ്മളെ വിദ്യാഭ്യാസം ഏത് ഭാഷയിലുള്ളതായിക്കോട്ടെ, എന്നിരുന്നാലും ഏത് പ്രദേശത്തുണ്ടെങ്കിലും നമ്മളെ കുഞ്ഞുങ്ങൾക്ക് നമ്മുടെ സ്വന്തം ഭാഷ കുറച്ചും കൂടി പറഞ്ഞ് മനസ്സിലാക്കി കൊടുക്കണം. നാട്ടിൽ വരുമ്പോൾ അവർ പ്രായപ്പെട്ട അജ്ജൻ അജ്ജി ഇങ്ങനെയുള്ള ആൾക്കാരോട് സംസാരിക്കാനുള്ള ഒരു ഭാഷൻ്റെ സൗകര്യം അവർക്ക് ഉണ്ടാക്കി കൊടുക്കണം. പലയിടത്തും പറയാറുണ്ട്, എൻ്റെ മോന് മലയാളം അറിയില്ല. നമ്മളെ മാതൃഭാഷ എവിടെ ആയെങ്കിലും നമ്മൾ അത് മക്കൾക്ക് പറഞ്ഞ് മനസ്സിലാക്കി കൊടുക്കേണ്ടത് അത്യാവശ്യമാണ്. അതുപോലെ മറ്റൊരു കാര്യം, ഇന്നിപ്പോൾ നമ്മളെ ക്ഷേത്രേശന്മാരെ ഇവിടെ സന്മാനിക്കുകയുണ്ടായി. അത് വളരെയേറെ ഒരു വിലപ്പെട്ട ഒരു കാര്യമാണ്. കാരണം മറ്റെല്ലാ സമുദായത്തിലോ അല്ല സർക്കാർ നടത്തുന്നതായ ക്ഷേത്രങ്ങളിലായാലോ അവരെല്ലാം ശമ്പളം വാങ്ങിച്ച് പ്രവർത്തിക്കുന്ന ആൾക്കാരാണ്. നമ്മുടെ സമുദായത്തിലെ അച്ഛന്മാർക്ക് ആ രീതിയിലുള്ളതായ ഒരു വേതനവും ലഭിക്കുന്നതല്ല. അവർ ആത്മാർത്ഥമായി ചെയ്യുന്ന സേവനമാണ് അവർ ചെയ്തുകൊണ്ടിരിക്കുന്നത് നമ്മുടെ സമുദായത്തിന് വേണ്ടിയിട്ട്. അങ്ങനെയുള്ള ആൾക്കാരാ ഇതുപോലെയുള്ള ഒരു സന്ദർഭത്തിൽ വിളിച്ച് അവരെ സന്മാനിക്കുന്നത് അവർക്ക് കൊടുക്കുന്നതായ ഏറ്റവും വലിയ ഒരു ആദരവായിരിക്കും എന്ന് ഞാൻ പറയാൻ ആഗ്രഹിക്കുകയാണ്. ഏതായാലും ഈ സ്കൂളിൻ്റെ 100ാം വാർഷികം നടക്കുന്നതായ ഇതിൻ്റെ ആദ്യഘട്ടത്തിൽ ഇതിൻ്റെ ഉദ്ഘാടന കർമ്മം ഇവിടെ നിർവഹിച്ച് കഴിഞ്ഞിരിക്കുകയാണ്. ഇവിടെ നടക്കുന്ന എല്ലാ പരിപാടികളും വളരെ ഭംഗിയായി ആ വിദ്യാമാതായ ശാരദാദേവിയുടെ അനുഗ്രഹത്താൽ വളരെ നല്ല രീതിയിൽ നടക്കട്ടെ എന്ന് എല്ലാവിധ ആശംസകൾ നേർന്നുകൊണ്ട് ഈ പരിപാടിയിൽ എന്നെ ക്ഷണിച്ച് ഇവിടെ നിങ്ങളുടെ മുമ്പിൽ നിൽക്കുവാനുള്ള ഒരു സന്ദർഭം ഒരുക്കി തന്നതായ ഇതിൻ്റെ സംഘാടകർക്ക് എല്ലാവർക്കും ഞാൻ നന്ദി രേഖപ്പെടുത്തിക്കൊണ്ട് ഇവിടെ കൂടിയിരിക്കുന്നതായ എല്ലാവരെയും ഒന്നും കൂടി വന്ദിച്ചും കൊണ്ട് ಉಚ್ಚಿಲಭೋವಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಟ್ಟ ವೇದಿಕೆಯಲ್ಲಿರುವವರನ್ನು ವಂದಿಸಲು ಸಂತೋಷಪಡುತ್ತೇನೆ. ಶತಮಾನೋತ್ಸವ ನಮ್ಮ ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಲೆಂದು ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟ ಅಡ್ಕ ಶ್ರೀ ಭಗವತಿ ದೇವಸ್ಥಾನದ ಅಚ್ಚಮಾರರಿಗೆ ಶತಮಾನೋತ್ಸವ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಉಚ್ಚಿಲ್ ಶಾಲಾ ಸಂಚಾಲಕರು, ಉಚ್ಚಿಲಭೋವಿ ವಿದ್ಯಾಸಂಸ್ಥೆ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀ NG ಮೋಹನ್ ಅಧ್ಯಕ್ಷರು, ಶತಮಾನೋತ್ಸವ ಆಚರಣಾ ಸಮಿತಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀಮತಿ ಶಾರದಾ ಪುರುಷೋತ್ತಮ್ ಅಧ್ಯಕ್ಷರು, ಮೂರೂರ ಭೋವಿ ಮೋಯ ಮಹಿಳಾ ಸಭಾ ಸೋಮೇಶ್ವರ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀಮತಿ ಲಕ್ಷ್ಮಿ ದಿನಕರ್ ಉಚ್ಚಿಲ್ ಗೌರವಾಧ್ಯಕ್ಷರು, ಮೂರೂರ ಭೋವಿ ಮೋಯ ಮಹಿಳಾ ಸಭಾ ಸೋಮೇಶ್ವರ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀಮತಿ ರೇವತಿ ದಾಮೋದರ್ ಉಚ್ಚಿಲ್ ಗೌರವಾಧ್ಯಕ್ಷರು, ಶತಮಾನೋತ್ಸವ ಆಚರಣಾ ಸಮಿತಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀ ರೋಹಿತಾಶ್ವ ಕಾರ್ಯಾಧ್ಯಕ್ಷರು, ಶತಮಾನೋತ್ಸವ ಆಚರಣಾ ಸಮಿತಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಇವರನ್ನು ಕೂಡ ಶತಮಾನೋತ್ಸವ ಸಮಿತಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಶ್ರೀ ನಾರಾಯಣ್ ಸಿ ಉಚ್ಚಿಲ್ ಪ್ರಧಾನ ಕಾರ್ಯದರ್ಶಿ, ಶತಮಾನೋತ್ಸವ ಆಚರಣಾ ಸಮಿತಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀ ಸುಕೇಶ್ ಜಿ ಉಚ್ಚಿಲ್ ಅಧ್ಯಕ್ಷರು,
ಹಳೆ ವಿದ್ಯಾರ್ಥಿ ಸಂಘ ಉಚ್ಚಲಭೂವಿ ಹಿರಿಯ ಪ್ರಾಥಮಿಕ ಶಾಲೆ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಸಚಿನ್ ಉಚ್ಚಿಲ್ ಸದಸ್ಯರು ಸೋಮೇಶ್ವರ ಪುರಸಭೆ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶಾಲಾ ಆಡಳಿತ ಹಾಗೆ ಈ ದಿನದ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾವು ಸ್ಮರಣಿಕೆಯನ್ನು ನೀಡುವುದರೊಂದಿಗೆ ಅವರಿಗೆ ಧನ್ಯವಾದವನ್ನು ನೀಡ್ತಾ ಇದ್ದೇವೆ. ರೋಹಿತಾಶ್ವ ಸರ್ ಇವರು NG ಮೋಹನ್ ಇವರಿಗೆ ಸ್ಮರಣಿಕೆಯೊಂದಿಗೆ